ಮಂಗಳೂರು ದಸರಾ ಮಹೋತ್ಸವ ವಿಶ್ವ ಪ್ರಸಿದ್ಧಿಯಾಗಿದ್ದು ಈ ಬಾರಿಯೂ ಕೇಂದ್ರದ ಮಾಜಿ ಸಚಿವ ಜನಾರ್ದನ ಪೂಜಾರಿಯವರ ಮಾರ್ಗದರ್ಶನದಂತೆ ನಮ್ಮ ದಸರಾ ನಮ್ಮ ಸುರಕ್ಷೆ ಘೋಷವಾಕ್ಯದಡಿ ಅಕ್ಟೋಬರ್ 7ರಿಂದ ಅಕ್ಟೋಬರ್ 16ರವರೆಗೆ ನಾನಾ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಕೋವಿಡ್ ಮಾರ್ಗಸೂಚಿಯೊಂದಿಗೆ ಸರಳವಾಗಿ ನಡೆಯಲಿದೆ ಎಂದು ನ್ಯಾಯವಾದಿ ಹಾಗೂ ಖಜಾಂಚಿ ಪದ್ಮರಾಜ್ ಆರ್ ತಿಳಿಸಿದರು. ಅವರು ಶ್ರೀ ಕ್ಷೇತ್ರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ವತಿಯಿಂದ ನಡೆಯುವ ಮಂಗಳೂರು ದಸರಾ ಈ ಬಾರಿಯೂ ಕಳೆದ ಬಾರಿಯಂತೆ ಕೋವಿಡ್ ಮಾರ್ಗಸೂಚಿಗಳೊಂದಿಗೆ ಅಕ್ಟೋಬರ್ 7ರಿಂದ ಅಕ್ಟೋಬರ್ 16ರವರೆಗೆ ನಡೆಸಲು ಸಿದ್ಧತೆ ನಡೆಸಲಾಗಿದೆ. ಈ ಬಾರಿಯೂ ಕ್ಷೇತ್ರದಲ್ಲಿ ದಸರಾ ಅಂಗವಾಗಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವರ್ಚುವಲ್ ಪ್ರಸಾರದ ಮೂಲಕ ಜನರಿಗೆ ವೀಕ್ಷಣೆ ಮಾಡುವ ಅವಕಾಶವನ್ನು ಕಲ್ಪಿಸಲಾಗುತ್ತಿದೆ ಎಂದು ಹೇಳಿದರು. ಕಳೆದ ಬಾರಿ ಈ ಕ್ಷೇತ್ರದಲ್ಲಿ ನಾವು ಆಚರಿಸಿಕೊಂಡ ಬಂದಂತಹ ಯಾವ ರೀತಿಯಲ್ಲಿ ಮಾಡಿದ್ದೆವು ಅದರ ಬಗ್ಗೆ ತುಂಬು ಹೃದಯದ ಪ್ರಶಂಸನೆಯನ್ನು ವ್ಯಕ್ತಪಡಿಸಿದ್ರು. ಅದರಿಂದ ನೀವು ಕಳೆದ ಬಾರಿಯಂತೆ ಈ ಸಲ ದಸರಾವನ್ನು ಆಚರಿಸಲು ನಮ್ಮಿಂದ ಯಾವುದೇ ತೊಂದರೆ ಇಲ್ಲ, ಖಂಡಿತ ಜಿಲ್ಲಾಡಳಿತ ಕ್ಷೇತ್ರಾಡಳಿತ ಸಮಿತಿಯೊಂದಿಗೆ ಇದೆ ಎನ್ನುವ ಮಾತನ್ನು ಹೇಳಿದರು. ಆ ಪ್ರಕಾರ ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಆಡಳಿತ ಮಂಡಳಿ ಮಾಡಿಕೊಡಲಿಕ್ಕಿದೆ. ಇಲ್ಲಿ ಯಾವುದೇ ರೀತಿಯ ಗೊಂದಲವೂ ಇಲ್ಲ. ಆ ಬರುವಂತಹ ಭಕ್ತಾದಿಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕ್ಷೇತ್ರಾಡಳಿತ ಮಂಡಳಿ ಮಾಡಲಿಕ್ಕಿದೆ. ಶ್ರೀ ಕ್ಷೇತ್ರದಲ್ಲಿ ಈ ನಾಡಿದ್ದು 7ನೇ ತಾರೀಕಿಗೆ ನವದುರ್ಗೆ ಹಾಗೂ ಶಾರದಾ ಮಾತೆಯ ಪ್ರತಿಷ್ಠಾಪನೆ, ಮಹಾಗಣಪತಿ ಆದಿಶಕ್ತಿಯ ಪ್ರತಿಷ್ಠಾಪನೆಯೊಂದಿಗೆ ಆರಂಭವಾಗಲಿಕ್ಕಿದೆ. ಪ್ರತಿ ದಿವಸ ಸಂಜೆ ನಮ್ಮ ಜಿಲ್ಲೆಯ, ರಾಜ್ಯದ, ದೇಶದ ಖ್ಯಾತ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಲಿಕ್ಕಿದೆ. ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ನಾವು ಓಪನ್ ಇದರಲ್ಲಿ ಮಾಡುವ ಹಾಗೆ ಇಲ್ಲ. ಮಾರ್ಗಸೂಚಿಯ ಪ್ರಕಾರ ಕಳೆದ ಬಾರಿ ನಾವು ವರ್ಚುವಲ್ ಆಗಿ ಮಾಡಿದ್ದು, ಈ ಬಾರಿಯೂ ಕೂಡ ಅದೇ ರೀತಿ ಮಾಡಲಿಕ್ಕೆ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗಲೂ ಕಳೆದ ಬಾರಿಯಂತೆ ಅದನ್ನು ಕೂಡ ನಾವು ಈ ಬಾರಿಯೂ ವರ್ಚುವಲ್ ಆಗಿ ಮಾಡಲಿಕ್ಕಿದೆ. ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಹರಿಕೃಷ್ಣ ಬಂಟ್ವಾಳ ಅವರು ಮಾತನಾಡಿ, ಮಂಗಳೂರು ದಸರಾ ಮಹೋತ್ಸವದ ಅಂಗವಾಗಿ ನಗರದ ರಾಜಬೀದಿಯಲ್ಲಿ ವಿದ್ಯುತ್ ದೀಪಾಲಂಕಾರಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಯಿಂದ ವ್ಯವಸ್ಥೆಗೆ ಪಾಲಿಕೆಯ ಸರ್ವ ಸದಸ್ಯರು ಸಮ್ಮತಿಸಿರುವುದು ಹಾಗೂ ಇದಕ್ಕೆ ಸಹಕರಿಸಿದ ಜನಪ್ರತಿನಿಧಿಗಳಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು. ಈ ಬಾರಿಯ ನಮಗೊಂದು ವಿಶೇಷ ಕೊಡುಗೆ ಅಂತ ಹೇಳಿದ್ರೆ, ಮಂಗಳೂರಿನ ಸಂಸದರು, ಇಲ್ಲಿನ ಶಾಸಕರು, ಇಲ್ಲಿನ ಎಲ್ಲ ಕಾರ್ಪೊರೇಟರ್ಸ್ಗಳ ಒಂದು ಸಹಕಾರ್ಯದಿಂದ ಇವತ್ತು ಮಂಗಳೂರಿನ ಕಾರ್ಪೊರೇಷನ್ ಮೇಯರ್ ಪ್ರಮಾಣ ಶೆಟ್ಟಿ ಅವರ ನೇತೃತ್ವದಲ್ಲಿ ಒಂದು ವಿಶೇಷವಾದಂಥ ಕೊಡುಗೆಯನ್ನು ಈ ಮಂಗಳೂರು ದಸರಾ ಕಾರ್ಯಕ್ರಮ ನೀಡಿದ್ದಾರೆ. ಅದು ಇಲ್ಲಿನ ರಾಜಬೀದಿ. ಪ್ರತಿ ವರ್ಷ ನಾವು ಇಲ್ಲಿಂದ ಮೆರವಣಿಗೆಯನ್ನು ಕೊಂಡು ಹೋಗತಕ್ಕಂಥ ಏನು ಬೀದಿ ಇದೆ, ಅದು ಇಲ್ಲಿಂದ ಮಣ್ಣಗುಡ್ಡೆ ಆಗಿರ್ಬೋದು, ಅದು ನಾರಾಯಣಗುರು ವೃತ್ತ ಇರ್ಬೋದು, ಅಲ್ಲಿಂದ ಲಾಲ್ಬಾಗ್ ಇರ್ಬೋದು, ಬಳ್ಳಾಲ್ಬಾಗ್ ಇರ್ಬೋದು, ಅದನ್ನು MG ರೋಡ್ ಇರ್ಬೋದು, KS ರಾವ್ ರೋಡ್ ಇರ್ಬೋದು, ಅಥವಾ ಇಲ್ಲಿ ವೆನ್ಲಾಕ್ನಿಂದಾಗಿ ಮತ್ತೆ ಅಳಿಕೆ ಕ್ಯಾರ್ ಸ್ಟ್ರೀಟು ಆಗಿ ಇಲ್ಲಿ ಬರುವಂಥ ಏನು ಉದ್ದದ ಸುಮಾರು 7 ಕಿಲೋಮೀಟರ್ ಉದ್ದದ ಈ ಒಂದು ರಾಜಬೀದಿಯನ್ನು ಸಂಪೂರ್ಣವಾಗಿ ವಿದ್ಯುತ್ ದೀಪದಿಂದ ಅಲಂಕರಿಸುವಂಥ ಒಂದು ಕಾರ್ಯವನ್ನು ಮಂಗಳೂರು ಕಾರ್ಪೊರೇಷನ್ನ ವತಿಯಿಂದ ಮಾಡುವಂಥದ್ದು. ಸುಮಾರು ಅದಕ್ಕೆ 50-60 ಲಕ್ಷ ರೂಪಾಯಿ ವೆಚ್ಚ ತಗಲ್ಬೋದು. ಆ ವೆಚ್ಚವನ್ನು ಅವರು ತುಂಬಿಸಿದ ಮುಖಾಂತರ ಒಂದು ಅದ್ಭುತವಾದಂಥ ಈ ದಸರಾಕ್ಕೆ ಇನ್ನೊಂದು ಮೆರುಗು ಅವರು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ಮುಖಾಂತರ ನಾನು ಎಲ್ಲ ಮಂಗಳೂರು ನರೇಂದ್ರ ಕುಮಾರ್ ಕಟೀಲ್ರವರಿಗೆ, ವೇದವಾಸ ಕಾಮತ್ರವರಿಗೆ, ಡಾಕ್ಟರ್ ಭರತ್ ಶೆಟ್ಟಿ ಅವರಿಗೆ, ಮೇಯರ್ ಪ್ರೇಮಾನಂದ ಶೆಟ್ಟಿ ಅವರಿಗೆ, ಕಮಿಷನರ್ ಆಗಿರ್ತಕ್ಕಂಥ ಅಕ್ಷಯರವರಿಗೆ ಮತ್ತು ಎಲ್ಲ ಪಕ್ಷದ ಕಾರ್ಪೊರೇಟರ್ಗಳಿಗೆ ನಾವು ಈ ದೇವಸ್ಥಾನದ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ ವತಿಯಿಂದ ಅವರಿಗೆ ಧನ್ಯವಾದ ಅರ್ಪಿಸ್ತೇವೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕ್ಷೇತ್ರಾಡಳಿತ ಮಂಡಳಿಯ ಅಧ್ಯಕ್ಷ HS ಸಾಯಿರಾಮ್, ಕ್ಷೇತ್ರಾಡಳಿತ ಮಂಡಳಿಯ ಉಪಾಧ್ಯಕ್ಷೆ ಉರ್ಮಿಳಾ ರಮೇಶ್, ಕಾರ್ಯದರ್ಶಿ ಮಾಧವ ಸುವರ್ಣ, ಸದಸ್ಯರಾದ ರವಿಶಂಕರ್ ಮಿಜಾರ್, ಮಹೇಶ್ ಚಂದ್ರ ಎಂ, ಶೇಖರ್ ಪೂಜಾರಿ, ಸಂತೋಷ್ ಕುಮಾರ್, ಜಗದೀಪ್ ಡಿ ಸುವರ್ಣ, ದೇವಸ್ಥಾನದ ಅಭಿವೃದ್ಧಿಯ ಸಮಿತಿಯ ಅಧ್ಯಕ್ಷ ದೇವೇಂದ್ರ ಪೂಜಾರಿ, ಡಾ BG ಸುವರ್ಣ, ಸದಸ್ಯರಾದ ರಾಧಾಕೃಷ್ಣ, ಜತೀನ್ ಅತಾವ್ರಾ, ಲೀಲಾಕ್ಷ ಕರ್ಕೇರ, ಚಂದನ್ ದಾಸ್, ಗೌರವಿ PK, ಕಿಶೋರ್ ದಂಡಕೇರಿ ಮೊದಲಾದವರು ಉಪಸ್ಥಿತರಿದ್ದರು. ಶರಸಾಲ್ಯನ್, V4 ನ್ಯೂಸ್, ಮಂಗಳೂರು.